ಮಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುವುದು ಖಚಿತ ಎಂದು ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ವೇದವ್ಯಾಸ್ ಕಾಮತ್ ಹೇಳಿದರು. ಮಂಗಳೂರಿನ ಅತ್ತಾವರದಲ್ಲಿ ಮಿಲಿಗ್ರಿಸ್ ವಾರ್ಡ್ ಬಿಜೆಪಿ ಅಭ್ಯರ್ಥಿ ಘನಶ್ಯಾಮ್ ಪರವಾಗಿ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ವೇದವ್ಯಾಸ್ ಕಾಮತ್ ಮನೆ ಮನೆಗೆ ತೆರಳಿ ಮತಯಾಚಿಸಿದರು. ಬಿಜೆಪಿಗೆ ಮತ ನೀಡುವಂತೆ ಮನವಿ ಮಾಡಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಸಕ ವೇದವ್ಯಾಸ್ ಕಾಮತ್, ಮಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಬಿಜೆಪಿ ಪರ ಅಲೆ ಇದೆ. ಕಳೆದ ಕೆಲವು ದಿನಗಳಿಂದ ಮಂಗಳೂರು ನಗರದ ವಿವಿಧೆಡೆ ಪ್ರಚಾರ ಮಾಡಿದ್ದೇನೆ. ಜನತೆ ಬಿಜೆಪಿಯ ಪರ ಒಲವು ಹೊಂದಿದ್ದಾರೆ. ಕಳೆದ 5 ವರ್ಷದಲ್ಲಿ ಪಾಲಿಕೆಯಲ್ಲಿ ಅಧಿಕಾರ ಹಿಡಿದ ಕಾಂಗ್ರೆಸ್ ಪಕ್ಷ ನಗರದ ಅಭಿವೃದ್ಧಿ ಏನು ಮಾಡಿಲ್ಲ ಎಂದು ಆರೋಪಿಸಿದರು. ಭಾರತೀಯ ಜನತಾ ಪಾರ್ಟಿಯ ಒಟ್ಟು ಮತದಾರರು ಭಾರತೀಯ ಜನತಾ ಪಾರ್ಟಿಗೆ ಮತವನ್ನು ಹಾಕಿದ್ದಲ್ಲಿ 100ಕ್ಕೆ 100 ಈ ಸಲ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರ್ತದೆ. ಹಾಗಿರುವಾಗ ನಿಮ್ಮ ಪೂರ್ಣ ಸಹಕಾರ ಬೇಕು. ಕಳೆದ ಸಲ ರಾಜ್ಯ ಸರ್ಕಾರ ಕಾಂಗ್ರೆಸ್ ಇತ್ತು, ಮಹಾನಗರ ಪಾಲಿಕೆ ಕಾಂಗ್ರೆಸ್ ಇತ್ತು, ಶಾಸಕರು ಕಾಂಗ್ರೆಸ್ ಇದ್ದರು, ಕಾರ್ಪೊರೇಟರು ಕಾಂಗ್ರೆಸ್ ಇದ್ದರು. ಈ ಸಲ ಮಹಾನಗರ ಪಾಲಿಕೆ ಮತ್ತು ಕಾರ್ಪೊರೇಟ್ ನನ್ನ ಪಕ್ಷಕ್ಕೆ ತಂದು ಕೊಡಿ. ರಾಜ್ಯ ಸರ್ಕಾರ ಮತ್ತು ಶಾಸಕ ನಾನು ನಿಮ್ಮೊಂದಿಗೆ ಭಾರತೀಯ ಜನತಾ ಪಾರ್ಟಿಯ ಆಡಳಿತದಲ್ಲಿದ್ದೇನೆ. ಹಾಗಿರುವಾಗ ರಾಜ್ಯದಲ್ಲಿ ಯಡಿಯೂರಪ್ಪರ ನೇತೃತ್ವದಲ್ಲಿ ಸರ್ಕಾರ ನಡೆಸಿರುವಂಥ ಸಂದರ್ಭದಲ್ಲಿ ಅದೆಷ್ಟೋ ಅನುದಾನಗಳು ಮಂಗಳೂರಿಗೆ ತರಲಿಕ್ಕಿದೆ. ಈಗಾಗಲೇ ನನಗೆ ಕಳೆದ 3 ತಿಂಗಳಲ್ಲಿ ಬೇರೆ ಬೇರೆ ಇಲಾಖೆಯ ಮುಖಾಂತರ ಸರಿಸುಮಾರು 100 ಕೋಟಿಯಷ್ಟು ಅನುದಾನವನ್ನು ಯಡಿಯೂರಪ್ಪರು ನಮಗೆ ಮಂಗಳೂರಿಗೆ ಕೊಟ್ಟಿದ್ದಾರೆ. ಅದಲ್ಲದೆ ಮಂಗಳೂರಿಗೆ ಮಹಾತ್ಮ ಗಾಂಧಿ ವಿಕಾಸ್ ನಗರ ಯೋಜನೆ ಅಂತ ಹೇಳುವಂಥ ದೃಷ್ಟಿಯಲ್ಲಿ 125 ಕೋಟಿಯನ್ನು ಮಹಾನಗರ ಪಾಲಿಕೆಗೆ ಅವರು ಮೂಲ ಪ್ರಸ್ತಾವನೆ ಸಲ್ಲಿಸಬೇಕು. ಅದನ್ನು ಕ್ಯಾಬಿನೆಟ್ನಲ್ಲಿ ಇಟ್ಟು ಪಾಸ್ ಮಾಡಿದ್ದಾರೆ. ಅದು ಕೂಡ ನಮಗೆ ಮುಂದಿನ ದಿನಗಳಲ್ಲಿ ಮಂಗಳೂರಿಗೆ ಬರಲಿಕ್ಕಿದೆ. ಈ ಎಲ್ಲ ಕಾಮಗಾರಿಗಳು ಮಂಗಳೂರು ನಗರದಲ್ಲಿ ಯಶಸ್ವಿಯಾಗಿ ನಡೀಲಿಕ್ಕಿದೆ. ಸ್ಮಾರ್ಟ್ ಸಿಟಿ ಇರ್ಬೋದು, ಅಮೃತ ಯೋಜನೆ ಇರ್ಬೋದು, ಕುಡ್ಸೆಂಪ್ ಇರ್ಬೋದು, ಇದೆಲ್ಲವೂ ಯಶಸ್ಸಿನಲ್ಲಿ ನಡೀಲಿಕ್ಕಿದೆ. ಹಾಗಿರುವಾಗ ನನ್ನ ಪಕ್ಷದ ಆಡಳಿತವನ್ನು ಒಂದು ಬಾರಿ ಕೊಟ್ಟು ನೋಡಿ. ವಿಶ್ವಾಸದಲ್ಲಿ ಹೇಳ್ತೇನೆ, ಯಾವುದೇ ಕಪ್ಪು ಚುಕ್ಕೆ ಬರದೆ ಒಳ್ಳೆ ರೀತಿಯಲ್ಲಿ ನನ್ನ ಕೆಲಸ ಕಾರ್ಯಗಳು ಮಾಡಿ ತೋರಿಸ್ತೀನಿ. ನನ್ನ ಮೇಲೆ ವಿಶ್ವಾಸ ಇಡಿ, ಒಂದು ಅವಕಾಶ ಕೊಡಿ. ಈ ಅವಕಾಶವನ್ನು ನಿಮ್ಮೆಲ್ಲರ ಪ್ರೇರಣೆಯಿಂದ ಒಳ್ಳೆ ದೊಡ್ಡ ಶಕ್ತಿಯಲ್ಲಿ ನಾನು ಮುನ್ನಡೆಸಿಕೊಂಡು ಮುಂದಿನ ದಿನಗಳಲ್ಲಿ ನೀವೆಲ್ಲರೂ ಭಾರತೀಯ ಜನತಾ ಪಾರ್ಟಿ ಒಳ್ಳೆಯ ಆಡಳಿತ ಕೊಟ್ಟಿದೆ ಅಂತ ಹೇಳುವಂಥ ರೀತಿಯಲ್ಲಿ ಪ್ರಶಂಸೆಯನ್ನು ಪಡ್ಕೊಳ್ಳೋ ರೀತಿಯಲ್ಲಿ ಕಾರ್ಯವನ್ನು ಮಾಡ್ತೀವಿ. ಅವಕಾಶವನ್ನು ಕೊಡಿ. ಧನ್ಯವಾದಗಳು.